ಟೀಕೆ ಮಾಡುವುದು ರಾಜಕೀಯದ ಒಂದು ಭಾಗ. ರಾಜಕೀಯದಲ್ಲಿ ಪರಸ್ಪರ ಟೀಕೆಗಳು ಸಹಜ. ವೈಯಕ್ತಿಕ ಟೀಕೆಗಳು ಅವರವರ ಗುಣಮಟ್ಟವನ್ನು ತೋರಿಸುತ್ತದೆ. ಇದನ್ನ ಜನರು ತೀರ್ಮಾನ ಮಾಡುತ್ತಾರೆ. ಜನ ಇಂಥ ಮಾತುಗಳನ್ನು ಕೇಳೋಕೆ ರೆಡಿಯಿಲ್ಲ ಎಂದು ಸಚಿವ ಎಸ್ ಅಂಗಾರ ಹೇಳಿದರು. ಅವರು ಮಂಗಳೂರಿನಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ, ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗಲೂ ಉಪಚುನಾವಣೆ ಬಂದಿತ್ತು. ಆಗ ಅವರು ಗೋಣಿಯಲ್ಲಿ ಹಂಚಿದ್ದಾರೆ ಅಂತ ನಾವು ಟೀಕೆ ಮಾಡಿದ್ದೇವೆ. ವೈಯಕ್ತಿಕ ಟೀಕೆಗಳು ಅವರವರ ಗುಣಮಟ್ಟ. ಆರ್ಎಸ್ಎಸ್ ಏನು ಅನ್ನೋದು ನನಗೆ 6ನೇ ತರಗತಿಯಿಂದಲೇ ಗೊತ್ತಿದೆ. ಕುಮಾರಸ್ವಾಮಿಯವರು ಕೂಡ ಯೋಚನೆ ಮಾಡಬೇಕು. ಇದರಿಂದ ಕುಮಾರಸ್ವಾಮಿಯವರ ವ್ಯಕ್ತಿತ್ವದ ಬಗ್ಗೆಯೂ ಜನ ಸಂಶಯ ಪಡ್ತಾರೆ. ಅವರ ಟೀಕೆಯಿಂದ ಸಂಘಕ್ಕೆ ಏನೂ ಆಗಲ್ಲ. ಸಂಘ ಪ್ರತಿನಿತ್ಯ ಬೆಳೆಯುತ್ತದೆ. ಆರ್ಎಸ್ಎಸ್ನ ಬಗ್ಗೆ ಟೀಕೆ ಮಾಡುವುದರ ಬಗ್ಗೆ ನಾವು ತಲೆ ಕೆಡಿಸಲ್ಲ ಎಂದು ಹೇಳಿದರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಏನು ಅಂತೇಳಿ ನಾನು 6ನೇ ಕ್ಲಾಸ್ ಇರುವಾಗಲೇ ನಾನು ಶಾಖೆಗೆ ಹೋದಂಥ ವ್ಯಕ್ತಿ. ಶಾಖೆಯಿಂದ ಯಾವ ವಿಷಯಗಳು ದೇಶಕ್ಕೆ ಪೂರಕವಾಗಿ ನಮ್ಮ ಸಂಸ್ಕೃತಿಗೆ ಸಂಬಂಧಪಟ್ಟಾಗೆ ಏನೇನು ಆ ರೀತಿಯ ಸಂಸ್ಕಾರಗಳು ಸಿಕ್ಕಿದೆ, ಆ ರೀತಿಯ ಸಂಸ್ಕಾರದಿಂದ ಹೇಗೆ ಒಬ್ಬ ವ್ಯಕ್ತಿ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಅಂತೇಳಿ ನಾನೇ ಉದಾಹರಣೆ. ಅದಕ್ಕೋಸ್ಕರ ಟೀಕೆ ಮಾಡೋರು ಏನು ಬೇಕಾದ್ರೆ ಟೀಕೆ ಮಾಡ್ಬೋದು. ಸಂಘದ ವಾಸ್ತವಿಕ ಸತ್ಯಾಂಶಗಳೇನಿದೆ, ವಿಚಾರಗಳೇನಿದೆ ಅವ್ರಿಗೆ ಗೊತ್ತಿಲ್ಲ, ನೇರವಾಗಿ ಟೀಕೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಅಲ್ಲಲ್ಲ, ಕುಮಾರಸ್ವಾಮಿ ಅವರು ಕೂಡ ಯೋಚನೆ ಮಾಡಬೇಕು. ಅದರಿಂದಾಗಿ ಕುಮಾರಸ್ವಾಮಿಯ ವ್ಯಕ್ತಿತ್ವದ ಬಗ್ಗೆನೇ ಜನ ಸಂಶಯ ಪಡುವಂಥ ಒಂದು ಪರಿಸ್ಥಿತಿ ಬರ್ತದೆ. ಅದರಿಂದಾಗಿ ಸಂಘಕ್ಕೆ ಏನಾಗೋದಿಲ್ಲ. ಸಂಘಕ್ಕೆ ಕಳೆದ ಅನೇಕ ವರ್ಷಗಳಿಂದ ಈ ರೀತಿಯ ಟೀಕೆಯನ್ನು ಮಾಡ್ತಾ ಬಂದಿದ್ದಾರೆ. ಅದಕ್ಕಾಗಿ ಸಂಘ ಏನಾಗಲಿಲ್ಲ, ಸಂಘ ಪ್ರತಿನಿತ್ಯ ಬೆಳೀತಾ ಇದೆ. ಅದರಿಂದಾಗಿ ಯಾರ್ಯಾರು ಟೀಕೆಯನ್ನು ಮಾಡ್ತಾರೋ ಅವರ ಪರಿಸ್ಥಿತಿ ಅದು ಅತ್ಯಂತ ಕೆಳಮಟ್ಟಕ್ಕೆ ಹೋಗುವಂಥ ಒಂದು ಪರಿಸ್ಥಿತಿ. RSSನ್ನು ಟೀಕೆ ಮಾಡಿದೀಗ ಸಿದ್ದರಾಮಯ್ಯ ಕಾಂಗ್ರೆಸ್ ಇರ್ಬೋದು. ಕಾಂಗ್ರೆಸ್ ನಿರಂತರವಾಗಿ ಟೀಕೆ ಮಾಡ್ತಾ ಬಂದಿದೆ. ದಳನೂ ಕೂಡ ಟೀಕೆ ಮಾಡ್ತದೆ. ಅದಕ್ಕಾಗಿ RSS ಯಾವುದೇ ರೀತಿಯ ಟೀಕೆಗಳಿಗೆ ತಲೆ ಕೊಡಿಸುವಂಥ ಕೆಲಸ ಮಾಡೋದಿಲ್ಲ. ಅದಕ್ಕೋಸ್ಕರ RSS ಏನು ಮಾಡಬೇಕಾ ಅದನ್ನು ಮಾಡ್ತಾಯಿದೆ. ಇವತ್ತು ಮಾಡ್ತಾಯಿದೆ, ಹಿಂದೆನೂ ಮಾಡ್ತದೆ, ಮುಂದೆನೂ ಕೂಡ ಮಾಡ್ತದೆ.